ಥರ ನೋಡಿ ಫಾರೆಸ್ಟ್ ಏರಿಯಾ ನೋಡಿ ಹೇಗೆ ಕಾಣ್ತದೆ. ನನಗೆ ಒಬ್ಳಿಗೆ ಎದುರಿಗೆ ಆಗೋದಿಲ್ವಾ ಅಲ್ಲ. ಧೈರ್ಯ ಉಂಟು ಹೋಗ್ಲಿಕ್ಕೆ. ನೋಡಿ ಎಷ್ಟು ಚಂದದ ಒಂದು. ತುಂಬ ದಿವಸದಿಂದ ನಾನು ಬ್ಲಾಗ್ ಅಪ್ಲೋಡ್ ಮಾಡ್ತಾ ಇಲ್ಲ ಅಲ್ಲ. ಅಂದರೆ ನಾನು ವಿಡಿಯೋ ನಮಗೆ ನಾವೇ ಒಂದು ಟಾಸ್ಕ್ ಕೊಟ್ಟುಕೊಳ್ಬೇಕು. ಇಲ್ಲದಿದ್ದರೆ ನಮ್ಮ ಕೆಲವೆಲ್ಲ ನಮ್ಮ ರೂಢಿಗತವಾದಂತಹ ನಮ್ಮ ಸ್ವಭಾವಗಳನ್ನು ನಮಗೆ ಸಹಾಯ ಆಗ್ತದೆ. ಸೊ ಇದನ್ನೆಲ್ಲ ಸಹ ಒಂದು ಟ್ರೈ ಮಾಡಿ. ಹಾಗೆ ಇಷ್ಟು ಹೇಳಿಕೊಂಡು ಹಾಯ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ ಪ್ರೀತಿಯ ನಮಸ್ತೆ. ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ಇದು ಇವತ್ತು ನಾನು ಕರಿಬೇವಿನ ಸೊಪ್ಪಿನಿಂದ ಮಾಡಿದಂತಹ ಗ್ರೀನ್ ಟೀ ಕುಡಿತಾ ಇದ್ದೇನೆ. ನನ್ನ ಗಂಡ ನೋಡಿ ಇಲ್ಲಿ ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡ್ತಾ ಇದ್ದಾರೆ. ಇವತ್ತು ನೋಡಿ ಬೆಳಿಗ್ಗೆ ಮಳೆ ಬರ್ತಾ ಉಂಟು, ಬಂಟಿಗೆ ಚಳಿ ಹಿಡಿದಿದೆ ಅಂತೆ. ಹಾಗೆ ಇಲ್ಲಿ ನನ್ನ ಪ್ರಾಣಾಯಾಮ, ಸೂರ್ಯ ನಮಸ್ಕಾರ ಇದೆಲ್ಲ ಆಗ್ತಾ ಉಂಟು ಸ್ವಲ್ಪ ಲೈಟಾಗಿ. ಇದು ನಾನು ಆಕ್ಯುಪ್ರೆಷರ್ ಏನೋ ಒಂದು ನೋಡಿದೆ ವಿಡಿಯೋ, ಅದನ್ನು ಮಾಡ್ತಾ ಇದ್ದೇನೆ. ಪ್ಯಾಟಿಂಗ್ನಿಂದಾಗಿ ನಮ್ಮ ಹೆಲ್ತ್ ಇಂಪ್ರೂವ್ಮೆಂಟ್ ಆಗ್ತದೆ, ಇಮ್ಯುನಿಟಿ ಜಾಸ್ತಿ ಆಗ್ತದೆ ಅಂತ. ಸೊ ಇದು ಬೆಳಗಿನ ಡ್ರೈ ಫ್ರೂಟ್ಸ್ ಎಲ್ಲ ತೆಗೊಳ್ತಾ ಇದ್ದೇವೆ ನಾವು. ಇದು ಒಂದು ಪೇರಳೆ ಹಣ್ಣು ಮೊನ್ನೆ ಅಷ್ಟಮಿ ದಿವಸ ತಂದಂತಹದ್ದು. ಹಾಗೆ ಇಲ್ಲಿ ಬಂಟಿಗೆ ರಾಗಿ ಮಣ್ಣಿ ಕೂಡ ಕಲಡಿಸ್ತಾ ಇದ್ದೇನೆ. ಇವತ್ತು ಮಧ್ಯಾಹ್ನಕ್ಕೆ ಬೆಳಿಗ್ಗೆಗೆ ಟೊಮೆಟೊ ರೈಸ್ ಮಾಡ್ತಾ ಇದ್ದೇನೆ. ಹಾಗೆ ಮಧ್ಯಾಹ್ನಕ್ಕೆ ಸಹ ಇದೇ ಆಗ್ಬೋದು ಅಂತ ಮಗಳು ಹೇಳಿದ ಕಾರಣ ಮಧ್ಯಾಹ್ನಕ್ಕೆ ಬೇರೆ ಏನು ಇವತ್ತು ಮಾಡುವಂತಹ ಯೋಚನೆಯಲ್ಲಿಲ್ಲ. ಹಾಗೆ ಇದನ್ನೇ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ದೇನೆ. ಟೊಮೆಟೊ ರೈಸ್ ಮಾಡೋದು ಆಲ್ಮೋಸ್ಟ್ ನಿಮಗೆ ಎಲ್ಲರಿಗೆ ಸಹ ಗೊತ್ತಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೇನೆ. ಸೊ ರೆಸಿಪಿ ನಾನು ಶೇರ್ ಮಾಡಲಿಲ್ಲ. ಹಾಗೆ ಇದು ನಾರ್ಮಲ್ ಅಕ್ಕಿ ಆದ ಕಾರಣ ಅಷ್ಟಾಗಿ ಉದುರು ಆಗಿ ಬರಲಿಲ್ಲ. ಮತ್ತು ಇದಕ್ಕೆ ನಾನು ಸ್ವಲ್ಪ ಕ್ಯಾಶ್ಯೂ ನಟ್ ಹಾಕಿದೆ, ಗೇರು ಬೀಜ, ದ್ರಾಕ್ಷಿ ಎಲ್ಲ ಹಾಕಿಕೊಂಡೆ. ಅಪ್ಪಿ ಸುಂದರಿ ಎನ್ನ ವಾರಿಜ ಸುಂದರಿ. ಈಗ ಇಲ್ಲಿ ವಾಕಿಂಗ್ ಹೊರಡ್ತಾ ಇದ್ದಾರೆ ನಮ್ಮ ಜೊತೆಗೆ. ಇನ್ನೊಬ್ಳು ಬರಬೇಕಷ್ಟೇ, ಎಲ್ಲಿದ್ದಾಳೆ ಅವಳು? ಇಲ್ಲಿ ನಿಸರ್ಗನ ಸೈಕ್ಲಿಂಗ್ ಆಗ್ತಾ ಉಂಟು ಇವತ್ತು. ಸೀಟಿಗೆಲ್ಲ ಏನೋ ಎಲ್ಲ ವ್ಯವಸ್ಥೆ ಎಲ್ಲ ಮಾಡ್ಕೊಂಡಿದ್ದಾಳೆ, ಜುಗಾಡ್. ವೆರಿ ಗುಡ್. ಮತ್ತು ಮಗಳು ತುಂಬ ದೂರ ಬಂದಿದ್ದೇವೆ ನಡ್ಕೊಂಡು. ಇಲ್ಲಿ ನಾರ್ಮಲ್ಗಿಂತ ಸ್ವಲ್ಪ ಜಾಸ್ತಿ ದೂರ. ಹೌದು, ಇಲ್ಲಿ ಇದೊಂಥರ ನೋಡಿ ಫಾರೆಸ್ಟ್ ಏರಿಯಾ ನೋಡಿ ಹೇಗೆ ಕಾಣ್ತದೆ. ನನಗೆ ಒಬ್ಳಿಗೆ ಎದುರಿಗೆ ಆಗೋದಿಲ್ವಾ ಅಲ್ಲ. ದೊಡ್ಡ ನೆಲ್ಲಿಕಾಯ್ದು ಮರ, ಅದನ್ನೇ ಕಟ್ ಮಾಡಿದ್ದಾರೆ ಪಾಪ. ಆದರೆ ಸಹ ಚಿಗುರಿದೆ ಅದು. ನೆಲ್ಲಿಕಾಯ್ದು ಮರ ಎಲ್ಲ ಇರ್ತದಲ್ಲ ತುಂಬ ಹಳತ್ತು, ಅದರದ್ದು ಬೊಡ್ಡೆ ತೆಗೆದು ಬಾವಿಯೊಳಗೆ ಹಾಕಿದರೆ ಬಾವಿಯ ನೀರು ತುಂಬ ಫ್ರೆಶ್ ಇರ್ತದಂತೆ. ಹಾಗೆ ಹಿಂದಿನ ಕಾಲದವರೆಲ್ಲ ಬಾವಿಯೊಳಗೆ ಹಾಕ್ತಿದ್ರಂತೆ ಅದನ್ನು. ಎಲ್ಲಿ ಸಹ ಸಜ್ಜಂಕಿದು ಗಿಡ ಕಾಣುವುದೇ ಇಲ್ಲ. ಅದು ಪೇಟೆಯ ರೋಡ್ ಸೈಡಲ್ಲಿ ಮಾತ್ರ ಇರುವುದು ಅಂತ. ಇಲ್ಲಿ ನೆಕ್ಕರಿಕೆ ಒಂದು ಬೇಕಾದಷ್ಟು ಉಂಟು. ಧೈರ್ಯ ಉಂಟು ಹೋಗಲಿಕ್ಕೆ. ನೋಡಿ ಎಷ್ಟು ಚಂದದ ಒಂದು ಹಳ್ಳಿಯ ಪಾಪು ನೋಡಿ, ಕೈ ಪಾಪು ಅಂತ ಹೇಳುದು. ನನಗೆ ಹೆದರಿಕೆ ಆಗ್ಬೋದು ಇದರಲ್ಲಿ ಹೋಗಲಿಕ್ಕೆ, ಅದು ಮುರಿದು ಬಿದ್ದರೆ. ಸೊಪ್ಪು ಎಲ್ಲ ತರಲಿಕ್ಕೆ ಯಾರು ಮಾಡಿಟ್ಟದೇನೋ ಈ ಗುಡ್ಡೆ ಕಾಡಿನಿಂದ. ಇಲ್ಲಿ ನೋಡಿ ನಮಗೋಸ್ಕರ ಕಾದು ಕೂತ್ಕೊಂಡದ್ದು ಮುನ್ನ. ಈವ್ನಿಂಗ್ನ ಒಂದು ಸೌಂಡು ಎಲ್ಲ ಕೇಳಲಿಕ್ಕೆ ಖುಷಿ. ಇವತ್ತು ನನ್ನ ಮಗಳು ನನ್ನ ಬರ್ಡೇ ನಿಮಿತ್ತವಾಗಿ ಒಂದು ಸ್ಪೆಷಲ್ ಐಟಮ್ ಮಾಡ್ತಾ ಇದ್ದಾಳೆ. ಎಂತ ಮಗ ಹೆಸರು ಅದರದ್ದು? ಹಕ್ಕಾ ನೂಡಲ್ಸ್ ಅಂತೆ. ನನಗೆ ಎಂತ ಬೇಕು ಅಂತ ಕೇಳಿದೆ, ಅದಕ್ಕೆ ನನಗೆ ಹಕ್ಕಾ ನೂಡಲ್ಸ್ ಅಂತ ಹೇಳಿದೆ. ಯಾಕೆಂದರೆ ಅದು ಅವಳಿಗೆ ಇಷ್ಟ ಅದಕ್ಕೆ. ಮತ್ತೆ ಇನ್ನೊಂದು ಮಾಡ್ಲಿಕ್ಕೆ ಉಂಟು, ಎಂತ ಚಾಕ್ಲೇಟ್, ಹಾಟ್ ಚಾಕ್ಲೇಟ್ ಮಾಡ್ತಾಳೆ. Filled with lots of love and affection by my daughter. Wow, thank you so much. My favorite hot chocolate. Thank you so much. This is how my daughter celebrated my birthday. Thank you. Yummy. ಟೇಸ್ಟ್ ಹೇಗುಂಟು ನೋಡುವ. ಸೂಪರ್. ಕ್ಯಾರೆಟ್ ಒಂದು ಕಡಿಮೆ ಆಯ್ತಲ್ಲ. ಹಾಯ್, ಮತ್ತೆ ಎಲ್ಲ ಹೇಗಿದ್ದೀರಿ? ಸೊ ಸಾರಿ ಎಲ್ಲರ ಹತ್ರ ಸಹ ಫಸ್ಟಿಗೆ. ಯಾಕೆಂತ ಹೇಳಿದರೆ ತುಂಬ ದಿವಸದಿಂದ ನಾನು ವ್ಲಾಗ್ ಅಪ್ಲೋಡ್ ಮಾಡ್ತಾ ಇಲ್ಲ ಅಲ್ಲ. ಅಂದರೆ ನಾನು ವಿಡಿಯೋವೇ ನನಗೆ ಮಾಡಲಿಕ್ಕೆ ಆಗಲಿಲ್ಲ ಅಂತ. ಮೊನ್ನೆ ಯಾವಾಗ ಅಷ್ಟಮಿ ಕಳೆದು ಒಂದು ದಿವಸ ಏನೋ ಮಾಡಿದೆಲ್ಲ, ನಂತರ ನನಗೆ ಸ್ವಲ್ಪ ಯಾಕೆಯೋ ಮನಸ್ಸಿಗೆ ಒಂದು ಉಲ್ಲಾಸವೇ ಬರ್ತಾ ಇಲ್ಲ. ವಿಡಿಯೋ ಮಾಡಲಿಕ್ಕೆ ನನಗೆ ಮನಸ್ಸೇ ಬರ್ತಾ ಇಲ್ಲ.
ಫಸ್ಟ್ ಆಫ್ ಆಲ್ ಎಂತ ಅಂತ ಹೇಳಿದರೆ ಮಳೆ ಆಯಿತಾ. ಮಳೆಯಲ್ಲಿ ಈಗ ನನಗೆ ಇಲ್ಲಿ ಎಂತ ಹೇಳಿದರೆ ಕೆಲಸದವ ಇಲ್ಲದ ಕಾರಣ ನನ್ನ ಹಸುಗಳಿಗೆ ಹುಲ್ಲಿಲ್ಲ, ಮತ್ತು ನನ್ನ ಹತ್ರ ಬೈ ಹುಲ್ಲು ಕೂಡ ಮುಗ್ದಿದೆ. ಅವರನ್ನು ವಾರಿಜ ಪ್ರೆಗ್ನೆಂಟ್ ಅಲ್ಲ, ಸೊ ಅವಳನ್ನು ಹೊರಗೆ ನನಗೆ ಬಿಡಲಿಕ್ಕೆ ಸಹ ಆಗೋದಿಲ್ಲ. ಮತ್ತು ಯಾವುದಾದ್ರು ಮರಕ್ಕೆ ಕಟ್ಟಿ ಹಾಕಿ ತೋಟದಲ್ಲಿ ಬಿಡುವ ಅಂತ ಹೇಳಿದರೆ ಅಲ್ಲಿ ಸಹ ಮಳೆ ಅಲ್ಲ. ಸೊ ಇದೇ ತುಂಬ ಬೇಸರದಲ್ಲಿದ್ದೆ ನಾನು, ಎಂತ ಮಾಡೋದು. ಹಾಗೆ ನನಗೆ ಒಂದು ವಿಡಿಯೋ ಮಾಡಲಿಕ್ಕೆ ಮನಸ್ಸೇ ಆಗ್ತಾ ಇರಲಿಲ್ಲ. ಅಂದರೆ ನನಗೆ ಒಂದು ಏನಾಗ್ತಾ ಇತ್ತು ಹೇಳಿದರೆ, ನಾನೀಗ ಇವರನ್ನು ಇನ್ನು ಕೊಡುವಂತಹ ಸ್ಥಿತಿಗೆ ಬಿಟ್ಟೆನಲ್ಲ ಅಂತ ಹೇಳಿ ನನಗೆ ಸಿಕ್ಕಾಬಟ್ಟೆ ಬೇಸರ ಆಯಿತು. ಅಂದರೆ ಒಂದು ಹಂತದಲ್ಲಿ ಇನ್ನು ಎಲ್ಲರನ್ನು ಸಹ ಕೊಟ್ಟು ಬಿಡುವ, ಸುಮ್ಮನೆ ಯಾಕೆ, ನಮಗೆ ಒಂದು ಪ್ರೀತಿ, ನಮಗೆ ಒಂದು ಅವರನ್ನು ಸಾಕಬೇಕು ಅನ್ನುವಂತಹ ಆಸೆಗೋಸ್ಕರ ನಾವು ಅವರ ಲೈಫನ್ನು ನಾವು ಯಾಕೆ ರಿಸ್ಕಲ್ಲಿ ಇಡೋದು ಅಂತ ಆಗ್ತಾಯಿತ್ತು. ಅಂದರೆ ಅವಳು ಯಾವಾಗ ಕರು ಹಾಕ್ತಾಳೆ ಅಂತವೇ ಗೊತ್ತಾಗೋದಿಲ್ಲ. ಸೊ ಫುಲ್ ಕರು ಹಾಕುವಂತಹ ಒಂದು ಕಂಡೀಷನ್ ಕಾಣ್ತದೆ ಎವ್ರಿ ಡೇ ನೋಡುವಾಗ ಸಹ. ಬಟ್ ಇವತ್ತು ಸಹ ಕರು ಹಾಕಲಿಲ್ಲ ಅವಳು. ಹಾಗಾಗಿ ನನಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾ ಇತ್ತು. ಮತ್ತು ಅದು ನಮ್ಮ ಕೆಲಸದವ ಕೇಳದೆ ಬಿಟ್ಟು ಹೋಗಿದ್ದಾನೆ. ಲಾಸ್ಟ್ ಸ್ಯಾಲ್ರಿ ತೆಕೊಂಡು ಹೋದವ ಮತ್ತೆ ಬರೋದಿಲ್ಲ ಅಂತ ಸಹ ಹೇಳುವುದಿಲ್ಲ. ನನ್ನ ಹಸ್ಬೆಂಡಿಗೆ ಸಿಕ್ಕಿದ್ದಂತೆ ಫೋನಿಗೆ, ಆಗ ಬರ್ತೇನೆ ಅಂತ ಹೇಳಿದವ ಸುದ್ದಿಯೇ ಇಲ್ಲ. ಹಾಗೆ ಮತ್ತೆ ಅವರ ಅಪ್ಪ ಇಲ್ಲಿಗೆ ಬಂದಿದ್ರು. ಅವರ ಹತ್ರ ಮಾತಾಡುವಾಗ ಅವರು ಹೇಳಿದರು, ಇಲ್ಲ ಅವನು ಬೇರೆ ಕಡೆಗೆ ಹೋಗ್ತಾ ಇದ್ದಾನೆ ಮೇಸ್ತ್ರಿ ಬೇಲೆಗೆ, ಒಂದು ಹೇಳಿ ಹೋಗ್ಬೋದಿತ್ತಲ್ಲ ಅವರಿಗೆ ಅಂತ ಅವರೇ ಹೇಳ್ತಾರೆ. ನಾನು ಬರುವುದಿಲ್ಲ, ಬೇರೆ ಕಡೆ ಕೆಲಸ ಆಯಿತು ಅಂತ ಹೇಳ್ಬೋದಲ್ಲ. ಆ ಥರ ಸಹ ಇಲ್ಲ, ಬರ್ತೇನೆ ಅಂತ ಸಹ ಇಲ್ಲ, ಬರುವುದಿಲ್ಲ ಅಂತ ಸಹ ಇಲ್ಲ. ಅಂದರೆ ಅಲ್ಲಿ ಆಗದಿದ್ದರೆ ಇಲ್ಲಿಗೆ ಬಂದು ಸೇರಿಕೊಳ್ಳುವಂತಹ ಮನೋಭಾವನೆ ಏನಾದರೂ ಉಂಟೇನೋ ಗೊತ್ತಿಲ್ಲ ನಮಗೆ. ಹಾಗೆ ಅವನಿಗೋಸ್ಕರ ನಾವೊಂದು 10 ದಿವಸ ಕಾದೆವು ಬರ್ತಾನೆ ಅಂತ ಹೇಳಿ, ಬರಲಿಲ್ಲ. ಸೊ ಇದು ಕನ್ಫರ್ಮ್ ಆದಮೇಲೆ ಈಗ ಬೇರೊಬ್ಬರನ್ನು ಬರಲಿಕ್ಕೆ ಹೇಳಿ ಅವರಿಗೆ ಹುಲ್ಲೆಲ್ಲ ತರ್ತಾ ಇದ್ದಾರೆ. ಹುಲ್ಲು ಮತ್ತು ನಮಗೆ ಸೊಪ್ಪು ಆಗಬೇಕಲ್ಲ, ನಮ್ಮ ಹಟ್ಟಿ ಆ ಥರದಲ್ಲ. ಹಾಗೆ ಸೊ ಅದೊಂದು ತುಂಬ ಬೇಜಾರಲ್ಲಿದ್ದೆ ನಾನು, ನನ್ನ ವಾರಿಜ ಕರು ಹಾಕಿದರೆ ಎಂತ ಮಾಡೋದು ಅಂತ ಹೇಳಿ. ಹಾಗೆ ಅಲ್ಲಿ ಎಲ್ಲ ಬೈ ಹುಲ್ಲಿಗೆಲ್ಲ ವಿಚಾರಿಸಿದೆ. ಬೈ ಹುಲ್ಲು ಸಹ ನಮಗೆ ಹತ್ತಿರದಲ್ಲಿ ಸಿಗಲಿಲ್ಲ. ಅಂದರೆ ಒಮ್ಮೆಲೆ ತಂದಿಡಲಿಕ್ಕೆ ನಮಗೆ ಸಹ ಆಗೋದಿಲ್ಲ, ಲೋಡ್ ಮಾಡಲಿಕ್ಕೆ ಜನ ಬೇಕಲ್ಲ. ಅಂದರೆ ನಾವು ಅನ್ಲೋಡ್ ಮಾಡಲಿಕ್ಕೆ ನಾವು ಈಗ ಬೇರೆ ಕಡೆ ಇಡಬೇಕಾದ್ರೆ ಒಂದು ಇಲ್ಲಿ ಟ್ಯಾರೆಸಲ್ಲಿ ಇಡಬೇಕು, ಅದಕ್ಕೆ ಸರಿಯಾದ ವ್ಯವಸ್ಥೆ ಬೇಕು. ಅಥವಾ ಅಲ್ಲಿ ಹಟ್ಟಿಯಲ್ಲಿ ಇಟ್ಟರೆ ಒದ್ದಾಗ್ತದೆ, ಹಾಳಾಗ್ತದೆ ಅದು. ಹಾಗೆ ತುಂಬ ತರುವ ಹಾಗೆ ಇಲ್ಲ, ಸ್ವಲ್ಪ ತರಲಿಕ್ಕೆ ರಿಕ್ಷಾದವರು ಕೇಳೋದಿಲ್ಲ, ಪಿಕಪ್ನವ್ರು ಕೇಳಿದ್ರು. ಹೀಗೆಲ್ಲ ಆಗಿ ಮತ್ತೆ ಹಾಗೆ ಹೀಗೆ ಅಂತೆಲ್ಲ ಸಿಕ್ಕಿತು, 2 ರೋಲ್ ಸಿಕ್ಕಿತು. ಮತ್ತು ಒಬ್ಬರು ಕೊಡ್ತೇನೆ ಅಂತ ಹೇಳಿದರು ನಮ್ಮವರೇ. ಬಟ್ ಅಲ್ಲಿಗೆ ನಮಗೆ ಹೋಗಲಿಕ್ಕೆ ಅದೇ ರಿಕ್ಷಾದವ್ರು ಕೇಳೋದಿಲ್ಲ, ಕಾರಿನೊಳಗೆ ಅದು ಹೋಗೋದಿಲ್ಲ, ಆ ಥರದ್ದು ರೋಲ್ ಎಲ್ಲ ಹಾಗೆಲ್ಲ. ಮತ್ತು ನಮ್ಮಲ್ಲಿ ಪಕ್ಕದ ಮನೆಯವರು ಅವರು ಸಹ ಕೊಟ್ಟರು, ಒಂದು 4 ಕಂತೆ ಎಲ್ಲ ಕೊಟ್ಟರು. ಇನ್ನು ನಾವು ತರುವಾಗ ಅವರಿಗೆ ರಿಟರ್ನ್ ಮಾಡಿದರೆ ಆಯ್ತು ಅಷ್ಟೇ. ಹಾಗೆ ಅಂತೂ ಆ ಒಂದು ಸಮಸ್ಯೆ ಇದಾಗುವಾಗ ಮತ್ತೆ ಅದೇ ಇನ್ನೊಬ್ಬರು ಕೆಲಸಕ್ಕೆ ಸಹ ಒಬ್ಬರು ಸಿಕ್ಕಿದ್ರು. ಹಾಗೆ ಈಗ ಬರ್ತಾ ಇದ್ದಾರೆ. ಹಾಗೀಗ ಸ್ವಲ್ಪ ನಿರಾಳಾಗಿದ್ದೇನೆ. ಸೊ ಇದೇ ಆಯಿತು ಅಂತ. ಅಷ್ಟು ದಿವಸದಿಂದ ನನಗೆ ತುಂಬ ಒಂದು ಪ್ರೆಷರಲ್ಲಿದ್ದೆ ನಾನು. ಅಂದರೆ ಅದೇ ಬೇಸರದಲ್ಲಿದೆ, ಎಂತ ಮಾಡೋದು ಅಂತ ಹೇಳಿ. ಒಂದು ರೀತಿಯಲ್ಲಿ ಸೋತು ಹೋದಂತಹ ಭಾವನೆ ಬಂತು. ಯಾವುದು ಸಹ ನನಗೆ ಹಿಡಿದ ಕೆಲಸ ಕಂಪ್ಲೀಟ್ ಮಾಡಲಿಕ್ಕೆ ಆಗ್ತಾ ಇಲ್ಲಲ್ಲ ಅಂತ ಹೇಳಿ. ಸೊ ಈಗ ಅಲ್ಲಿಗೆ ಅದೊಂದು ಪ್ಯಾಚ್ ಅಪ್ ಆಗಿದೆ. ಇನ್ನು ಮುಂದಕ್ಕೆ ನೋಡುವ ದೇವರ ದಯದಲ್ಲಿ ಹೇಗೆ ನಾನು ಕೊಂಡೋಗ್ತೇನೆ ಅಂತ ನನಗೆ ಸಹ ಗೊತ್ತಿಲ್ಲ. ಅಂದರೆ ಫಸ್ಟ್ ಆಫ್ ಆಲ್ ನನ್ನ ಹಸ್ಬೆಂಡ್ ಬೇಡವೇ ಬೇಡ ಅಂತ ಯಾವಾಗಲೇ ಹೇಳಿದ್ದಾರೆ. ನನ್ನ ಒಂದು ಒತ್ತಾಯದಿಂದ, ನನ್ನ ಒಂದು ಇಷ್ಟಕ್ಕೋಸ್ಕರ ಈಗ 3 ಜನ ನನ್ನ ಜೊತೆಗೆ ಇದ್ದಾರೆ ಅಲ್ಲದೆ, ಮತ್ತು ನಮ್ಮ ಪರಿಸ್ಥಿತಿಗೆ ಅದು ಹೊಂದಿಕೆ ಆಗ್ತಾ ಇಲ್ಲ ಸದ್ಯಕ್ಕೆ. ಸೊ ನೋಡಬೇಕು ಹೇಗೆ ದೇವರು ಅನುಗ್ರಹ ಮಾಡ್ತಾರೆ ಅಂತ ಹೇಳಿ. ಹಾಗಾಗಿ ಮತ್ತೆ ಎಂತ ಹೇಳಿದರೆ, ಅದೇ ನನ್ನ ಬರ್ಡೇ ಸೆಲೆಬ್ರೇಷನ್ ತುಂಬ ಸಿಂಪಲ್ಲಾಗಿ ಮಾಡಿದ್ದೇನೆ ಅಂತ ಹೇಳಬೇಕು. ಯಾಕೆಂದರೆ ಅಷ್ಟಮಿ ದಿವಸ ನಾವು ತುಂಬ ಗ್ರ್ಯಾಂಡ್ ಮಾಡಿದ್ದೇವಲ್ಲ. ಹಾಗೆ ನಾನು ಜನ್ಮ ನಕ್ಷತ್ರ ಆಚರಿಸಿದ ಮೇಲೆ ಪುನಃ ಇದನ್ನು ನಾವು ಯಾಕೆ ಮಾಡೋದು ಅಂತ ಮಾಡಲಿಲ್ಲ. ಮತ್ತು ಕೇಕ್ ಕಟ್ ಮಾಡೋದು, ಮತ್ತು ಕೇಕ್ ಅಂತ ಹೇಳಿದ್ರೆಲ್ಲ ಎಲ್ಲರಿಗೆ ಸಹ ಇಷ್ಟವಲ್ಲ. ಸೊ ಆಬ್ವಿಯಸ್ಲಿ ನನಗೆ ಸಹ ಕೇಕ್ ಅಂದರೆ ಇಷ್ಟ. ಬಟ್ ಈಗ ನನ್ನ ಹಸ್ಬೆಂಡ್ಗೆ ಹೀಗೆಲ್ಲ ಆದಮೇಲೆ ನಾವು ಆದಷ್ಟು ಪ್ರೋಸೆಸ್ ಫುಡ್ ಇರ್ಬೋದು, ಮತ್ತು ಹೋಟೆಲ್ ತಿಂಡಿ ಇರ್ಬೋದು, ಈ ಥರದ್ದೆಲ್ಲ ತುಂಬ ಅವಾಯ್ಡ್ ಮಾಡ್ತೇವೆ. ಈಗ ಸ್ವೀಟ್ಗಳಿರ್ಬೋದು, ಬೇಕರಿ ಸ್ವೀಟ್ ಅಂಥದ್ದೆಲ್ಲ ತರೋದು ಎಲ್ಲ ಸಹ ಸಾಧಾರಣ ಒಂದು 99% ನಾವು ಕಡಿಮೆ ಮಾಡಿದ್ದೇವೆ. ಜ್ಯೂಸ್ ಕುಡಿಯೋದಿರ್ಬೋದು, ಐಸ್ ಕ್ರೀಮ್ ತಿನ್ನೋದಿರಬಹುದು ತುಂಬ. ಮತ್ತು ಮಕ್ಕಳಿಗೆ ಸಹ ಅಷ್ಟೊಂದೇನಿಲ್ಲ, ಮನೆಯಲ್ಲಿ ಮಾಡಿದ್ದೇ ಇಷ್ಟಪಡ್ತಾಳೆ ಮಗಳು ಕೂಡ. ಹಾಗೆ ಅವಳೇ ಒಂದು ರೆಸಿಪಿ ಮಾಡೋದು ಅದೆಲ್ಲ ತುಂಬ ಇಷ್ಟಪಡ್ತಾರೆ ಅವರು. ಹಾಗಾಗಿ ಅವಳೇ ಒಂದು ಹಕ್ಕ ನೂಡಲ್ಸ್ ಮತ್ತು ನನಗೆ ಡಾರ್ಕ್ ಚಾಕ್ಲೇಟ್ ಅಂದರೆ ನನಗೆ ತುಂಬ ಇಷ್ಟ. ಸೊ ಅದನ್ನೆಲ್ಲ ಅವಳೇ ಮಾಡಿಕೊಟ್ಲು. ಹಾಗಾಗಿ ಬರ್ಡೇಗೆ ಅಂತ ಹೇಳಿ ಸ್ಪೆಷಲಾಗಿ ಏನು ನಾವು ಮಾಡಲಿಲ್ಲ ಈ ವರ್ಷ. ಮತ್ತು ನಾನು ಸ್ಪೆಷಲಾಗಿ ಏನು ಮಾಡಿದೆ ಹೇಳಿದರೆ, ನನ್ನ ಲೈಫನ್ನು ಒಂದು ಕಂಪ್ಲೀಟಾಗಿ ಅನಲೈಸ್ ಮಾಡಿದೆ. ಏನೆಲ್ಲ ನಾನು ಮಾಡಿದ್ದೇನೆ, ಎಷ್ಟೆಲ್ಲ ಗುಡ್ಡವನ್ನು ಮಾಡಿ ಈಗ ಬೆಟ್ಟವನ್ನು ನಿರ್ಮಾಣ ಮಾಡಿದ್ದೇನೆ ಅಂತ ಹೇಳಿ. ಸೊ ನನ್ನನ್ನು ನಾನೇ ಅನಲೈಸ್ ಮಾಡಿಕೊಂಡೆ. ನನಗೆ ಅಂದರೆ ಇನ್ನು ನಾವು ಈಗ ನಮ್ಮ ಮಕ್ಕಳಿಗೆ ನಾವೊಂದು ರೋಲ್ ಮಾಡೆಲ್ ಆಗಿರುವಾಗ, ನಮ್ಮ ಜೀವನದಲ್ಲಿ ಪ್ರತಿ ಸರ್ತಿ ಸಹ ನಾವೊಮ್ಮೆ ಬೊಟ್ಟಿ ನೋಡಿಕೊಳ್ಬೇಕು. ನಾವು ಎಲ್ಲಿದ್ದೇವೆ, ಹೇಗಿದ್ದೇವೆ, ಎಲ್ಲಿಗೆ ತಲುಪಬೇಕು, ಬಸ್ ರಾಂಗ್ ಆಗಿದೆ, ಬಸ್ ಹತ್ತಿದ್ದು ರಾಂಗ್ ಆಗಿದೆ ಅಂತೆಲ್ಲ ಹೇಳಿ ಆ ಥರದ ಒಂದು ಮಾಡ್ತಾ ಇದ್ದರೆ ನಮಗೆ ನೆಕ್ಸ್ಟ್ ಸ್ವಲ್ಪ ಹೋಗಲಿಕ್ಕೆ ಸರಿ ಆಗ್ತದೆ. ಇಲ್ಲದಿದ್ದರೆ ಹೇಗಂದರೆ ಹಾಗೆ ನಾವು ಹೋಗ್ತಾ ಇರ್ತೇವಲ್ಲ. ಸೊ ಹಾಗೆ ಒಂದು ದಿವಸ ಫುಲ್ಲು ನನ್ನ
ಏನು ಹೇಳೋದು, ಚರಿತ್ರೆಯನ್ನು ಒಮ್ಮೆ ಹೋಗಿ ನೋಡಿ ಬಂದು ಇನ್ನು ಮುಂದಕ್ಕೆ ನಾವು ಹೇಗೆ ಹೋಗುದು ಅಂತ ಹೇಳಿ ಎಲ್ಲ ಯೋಚನೆ ಮಾಡ್ತಾ ಇದ್ದೆ. ಹಾಗೆ ನನಗೆ ಏನು ಅನಿಸಿತು ಅಂತ ಹೇಳಿದರೆ, ನಮಗೆ ನಾವೇ ಒಂದು ಟಾಸ್ಕ್ ಕೊಟ್ಟುಕೊಳ್ಬೇಕು. ಇಲ್ಲದಿದ್ದರೆ ಕೆಲವೆಲ್ಲ ನಮ್ಮ ರೂಢಿಗತವಾದಂತಹ ನಮ್ಮ ಸ್ವಭಾವಗಳನ್ನು ನಾವು ಬದಲು ಮಾಡಲಿಕ್ಕೆ ಆಗುವುದಿಲ್ಲ. ಕೆಲವೆಲ್ಲ ನಾವು ಬದಲಾವಣೆ ಮಾಡ್ತೇವೆ, ಅದು ನಮಗೆ ಸುಲಭ ಅನಿಸಿದ್ದನ್ನು. ಕೆಲವು ನಮ್ಮಿಂದ ಎಂಥ ಹುಟ್ಟುಗುಣ ಸುಟ್ಟರು ಹೋಗೋದು ಹೇಳ್ತಾರಲ್ಲ, ಅಂಥದ್ದೆಲ್ಲ ನಮಗೆ ಬದಲಾವಣೆ ಮಾಡಲಿಕ್ಕೆ ಬಹಳ ಕಷ್ಟ ಆಗ್ತದೆ. ಸೊ ಅದನ್ನು ನಾವು ಲಾಂಗ್ ಟರ್ಮ್ ಮಾಡ್ತಾ ಹೋದರೆ ನಾವು ಅದರಿಂದ ತಪ್ಪಿಸಿಕೊಳ್ತೇವೆ ಹೇಗಾದರೂ, ಮತ್ತು ನಮಗೆ ನಾವೇ ಎಕ್ಸ್ಕ್ಯೂಸಸ್ ಹೇಳ್ತೇವೆ. ಅದಕ್ಕೋಸ್ಕರ ನಾನೊಂದಿನ್ನು ಡೈಲಿ ಸಕ್ಸಸ್ ಸ್ಟೋರಿ ಅಂತ ಹೇಳಿ ನನ್ನ ಮಿನಿ ವ್ಲಾಗ್ ಒಂದು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನನಗೆ ನಾನೇ ಟಾಸ್ಕ್ ಕೊಟ್ಟುಕೊಳ್ಳೋದು. ನಾಳೆಯ ದಿವಸಕ್ಕೆ ನಾನು ಇವತ್ತು ರಾತ್ರಿ ಕೆಲವು ಪ್ಲ್ಯಾನ್ ಎಲ್ಲ ಮಾಡಿ ಇಡೋದು. ಅದನ್ನು ನಾನು ನಾಳೆ ಎಷ್ಟು ಅಚೀವ್ ಆಗ್ತೇನೆ, ಎಷ್ಟು ಮೀಟ್ ಆಗ್ತೇನೆ ಅನ್ನೋದ್ರ ಮೇಲೆ ನನ್ನ ಫ್ಯೂಚರ್ ಡಿಪೆಂಡ್ ಆಗಿರ್ತದೆ ಅಂತ ಹೇಳಿ ನನ್ನ ಫ್ಯೂಚರ್ ಸಕ್ಸಸ್ ಏನುಂಟು ಅದು ನನ್ನ ಡೈಲಿ ರುಟೀನನ್ನು ನಾನು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿದ ರೀತಿಯಲ್ಲಿ ಅಚೀವ್ ಆಗ್ತಾನಾ ಎಂಬುದರ ಮೇಲೆ ನಾನು ಎಷ್ಟು ಅದರಲ್ಲಿ ತಪ್ಪಿ ಬೀಳ್ತೇನೆ ಮತ್ತು ಎಷ್ಟು ಎಕ್ಸ್ಕ್ಯೂಸಸ್ ನಾನು ಕೊಟ್ಟುಕೊಳ್ತೇನೆ, ಹಾಗೆಯೇ ಡೇ ಬೈ ಡೇ ನಾನು ಅದನ್ನೆಲ್ಲ ಹೇಗೆ ಕವರ್ ಅಪ್ ಮಾಡ್ತೇನೆ ಎನ್ನುವುದರ ಮೇಲೆ. ಸೊ ಇದು ನಿಮಗೆ ಸಹ ಹೌಸ್ ವೈಫ್ ಆಗಿರುವವರು ಎಲ್ಲರಿಗೆ ಸಹ ಈ ಥರ ಒಂದು ಮಾಡಿಟ್ಕೊಂಡ್ರೆ ಮನಸ್ಸಿಗೆ ಒಂದು ಪ್ರಶಾಂತತೆ ಇರ್ತದೆ. ಹಾಗೆ ನಿಮಗೆ ಸಹ ಇದು ತುಂಬ ಉಪಯೋಗ ಆಗ್ಬೋದು ಅಂತ ಅಂದ್ಕೊಂಡು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ತೇನೆ ನನ್ನ ಡೈಲಿ ಸಕ್ಸಸ್ ಸ್ಟೋರಿಯನ್ನು. ಸೊ ನೋಡಿ, ನನಗೆ ಸಪೋರ್ಟ್ ಮಾಡಿ ಆಯಿತಾ ಈ ಮಿನಿ ವ್ಲಾಗನ್ನು. ಮತ್ತು ಇವತ್ತು ಫುಲ್ಲು ಕ್ಲೌಡಿ ವೆದರ್ ಆಯಿತಾ. ನಾನು ಮನೆಯ ಒಳಗೆ ಒಂದು ರೆಕಾರ್ಡ್ ಮಾಡಿದೆ, ಕತ್ತಲೆ ಬಂತು. ಹೊರಗೆ ಬಂದು ಈ ಪ್ಲೇಸಲ್ಲಿ ಒಂದು 2 ಸರ್ತಿ ರೆಕಾರ್ಡ್ ಮಾಡಿದೆ. 2 ಸರ್ತಿ ಸಹ ಕತ್ತಲೆ ಬರ್ತಾ ಉಂಟು ಮುಖ. ಈಗ ಫೈನಲ್ ಆಗಿ ರೆಕಾರ್ಡ್ ಮಾಡಿ ಈಗಲೇ ನಾನು ಅಪ್ಲೋಡ್ ಮಾಡಬೇಕು ಅಂತ ಇದ್ದೇನೆ. ಮತ್ತು ನಮಗೆ ನೆಟ್ವರ್ಕ್ ಕೂಡ ಇಲ್ಲ ಅಂತ ಮೊನ್ನೆಯಿಂದ, ಅದು ಸಹ ಒಂದು ಸ್ವಲ್ಪ ಪ್ರಾಬ್ಲಮ್, ಎಂತ ಅಂತ ಗೊತ್ತಿಲ್ಲ, ತುಂಬ ವೀಕ್ ಆಗಿದೆ ಇಂಟರ್ನೆಟ್ ಸಹ. ಹಾಗೆ ಅಲ್ಲ, ಮತ್ತು ಮಳೆ ಸಾಲ ಒಟ್ಟಾರೆಯಲ್ಲಿ ಲಾಗಿಂಗ್ ಏನು ಕುಸಿದು ಬೀಳ್ತದ ಅನ್ನುವಂತಹ ಭೀತಿಗೆ ಒಳಗಾಗಿದ್ದೆ ನಾನು. ಪುನಃ ನನಗೆ ನಾನೇ ಒಂದು ಸ್ಪೆಷಲ್ ಜೋಶ್ ಕೊಟ್ಟುಕೊಂಡು ಈಗ ಸ್ಟಾರ್ಟ್ ಮಾಡಿದ್ದೇನೆ. ಅದೇ ನಿಲ್ಲಿಸಬೇಕು ಅಂತ ನಾನು ಮಾಡಿದ್ದಲ್ಲ, ಸ್ವಲ್ಪ ನನಗೆ ಗೊಂದಲ ಆಗಿ ಮೂಡ್ ಆಫ್ ಆಗಿತ್ತು ವಿಡಿಯೋ ಮಾಡಲಿಕ್ಕೆ. ಎಂತ ಅಂತ ದಿನ ಅದೇ ಹೇಳೋದು ಇದು ಮಾಡೋದು ಅಂತ ಹೇಳಿ. ಸೊ ಅದನ್ನೆಲ್ಲ ಮೆಟ್ಟಿ ನಿಂತು ಇವತ್ತು ನಾನು ಫ್ರೆಶ್ ಅಪ್ ಆಗಿದ್ದೇನೆ, ನಿಮ್ಮ ಮುಂದೆ ಬಂದು ನಿಂತಿದ್ದೇನೆ. ನಾಳೆಯಿಂದ ನೀವು ನನ್ನನ್ನು ಖುಷಿಯಾಗಿ ನೋಡಲಿಕ್ಕಿದ್ದೀರಿ. ನಿಮ್ಮ ಡೈಲಿ ರುಟೀನಲ್ಲಿ ನಾನು ಕೂಡ ಒಂದು ಇನ್ವಾಲ್ವ್ ಆಗ್ತಾ ಇದ್ದೇನೆ. ಈ ರೀತಿಯಾಗಿ ನೀವು ಚಹಾ ಕುಡಿಯುವಾಗಲೋ, ತಿಂಡಿ ತಿನ್ನುವಾಗಲೋ, ಮಧ್ಯಾಹ್ನ ಊಟ ಮಾಡಿ ಮಲಗುವಾಗಲೋ ನನ್ನನ್ನು ಕಾಣ್ತೀರಿ ಅಂತ ನಾನು ಅಂದ್ಕೊಂಡಿದ್ದೇನೆ. ಅಥವಾ ಆಫೀಸ್ ಬಿಟ್ಟು ಕೆಲಸ ಬಿಟ್ಟು ಮನೆಗೆ ಬರುವಾಗಲೋ. ಹೀಗೆ ನನಗೆ ಒಬ್ಬರು ಆತ್ಮೀಯರೊಬ್ಬರು ಅವರು ಮೆಸೇಜ್ ಮಾಡಿ ಕೇಳಿದರು, ಅಕ್ಕ ಹೇಗಿದ್ದೀರಿ, ಹುಷಾರಿದ್ದೀರಲ್ಲ, ಎಲ್ಲ ಆರಾಮಲ್ಲ, ವಿಡಿಯೋ ಇಲ್ಲ ಅಂತ. ಅವರು ನನ್ನ ವೀಡಿಯೋಸ್ ಯಾವಾಗ ಕೂಡ ಕೆಲಸ ಬಿಟ್ಟು ಬಂದ ಕೂಡಲೇ ನೋಡ್ತಾರಂತೆ. ಅಂದರೆ ನಮ್ಮ ಹಸುಗಳನ್ನು ನೋಡುವಾಗ ಮನಸ್ಸಿಗೆ ಒಂಥರ ಖುಷಿ ಆಗ್ತದೆ ಎಲ್ಲರಿಗೆ ಸಹ. ಸೊ ಆ ಥರದ ಪ್ರಯತ್ನ ನಿರಂತರವಾಗಿ ನಾನು ಮಾಡ್ತಾ ಇರ್ತೇನೆ. ಅಂದರೆ ನನ್ನ ವೀಡಿಯೋ ನೋಡುವವರಿಗೆ ಒಂಥರ ರಿಲ್ಯಾಕ್ಸಿಂಗ್ ಫೀಲ್ ಆಗಬೇಕು ಅನ್ನೋದು. ಅದಕ್ಕೋಸ್ಕರ ನಾನು ಸ್ವಲ್ಪ ಪ್ರೆಷರಲ್ಲಿ ಇದ್ದರೆ ಅಂತಹ ವೀಡಿಯೋಸ್ ನಿಮ್ಮ ಜೊತೆಗೆ ನಾನು ಶೇರ್ ಮಾಡೋದಿಲ್ಲ. ನಾನು ಅದಕ್ಕೆ ಸೊಲ್ಯೂಷನ್ ಸಿಕ್ಕಿದ ಕೂಡಲೇ ನಿಮ್ಮ ಜೊತೆಗೆ ನಾನು ಶೇರ್ ಮಾಡೋದು. ಆಗ ನಿಮಗೆ ಸಹ ಖುಷಿ ಆಗ್ತದೆ, ನಿಮಗೆ ಸಹ ಒಂದು ಎನರ್ಜೆಟಿಕ್ ಆಗಿ ನೀವು ಸಹ ಫೀಲ್ ಆಗ್ತೀರಿ, ಹೀಗೆ ಆಗ್ತದಲ್ಲ ಅಂತ ಹೇಳಿ. ಸೊ ಹಾಗೆ ನಮ್ಮ ಲೈಫಲ್ಲಿ ಉಂಟಲ್ಲ, ನಮಗೆ ಒಂಥರ ಡೌನ್ ಫೀಲ್ ಆಗುವಾಗ ನಾವು ಇಮಿಡಿಯೇಟ್ ಒಂದು ಪುಸ್ತಕ ತಗೊಂಡು ಬರೀಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ನಮ್ಮ ಮನಸ್ಸಲ್ಲಿ ಏನೆಲ್ಲ ಬರ್ತದೆ ನೋಡಿ, ನಮಗೆ ಈ ಫೀಲಿಂಗ್ಸ್ ಬರಲಿಕ್ಕೆ ಹೊತ್ತು ಏನಿಲ್ಲ, ಹೋಗಿ ಕೂತ್ಕೊಂಡು ನಾವು ಬರಿಬೇಕು. ಬರಿತಾ ಎಟ್ ದ ಎಂಡ್ ನಮಗೆ ಒಂದು ಸೊಲ್ಯೂಷನ್ ಅಲ್ಲಿ ಸಿಗ್ತದೆ. ನಂತರ ನಾವು ಆ ಸೊಲ್ಯೂಷನನ್ನೇ ಇಟ್ಕೊಂಡು ಮುಂದೆ ಹೋಗಬೇಕು. ಆಗ ನಮಗೆ ಮನಸ್ಸು ನಿರಾಳಾಗಿ ನೆಕ್ಸ್ಟ್ ನಾವು ಕರೆಕ್ಟಾಗಿ ಒಂದು ಮೂವ್ ಆಗಲಿಕ್ಕೆ ನಮಗೆ ಸಹಾಯ ಆಗ್ತದೆ. ಸೊ ಇದನ್ನೆಲ್ಲರೂ ಸಹ ಒಂದು ಟ್ರೈ ಮಾಡಿ. ಹಾಗೆ ಇಷ್ಟು ಹೇಳಿಕೊಂಡು ಇವತ್ತಿನ ಈ ವ್ಲಾಗ್ ನಾನು ಎಂಡ್ ಮಾಡ್ತಾ ಇದ್ದೇನೆ. ನಿಮ್ಮ ಸಪೋರ್ಟು ಸದಾಕಾಲ ಸಹ ಹೀಗೆ ಇರಲಿ. ಹಾಗೆ ಇನ್ನೊಂದು ಸಹ ಕ್ಷಮಾಪಣೆ ಕೇಳಬೇಕು. ನಾನು ತುಳು ವ್ಲಾಗಿಗೆ ಇನ್ನೂ ಸಹ ಮೊನ್ನೆ ಒಬ್ಬರು ನೀವು ಕೇಳಿದ್ರಲ್ಲ ಯಾವಾಗ ಮಾಡ್ತೀರಿ ಅಂತ, ಅದು ಎಂತ ಆಗ್ತದೆ ಹೇಳಿದರೆ, ನನಗೆ ಬೇಗ ಸ್ಟೋರೇಜ್ ಫುಲ್ ಆಗ್ತಾ ಉಂಟು, ಮತ್ತು ನನಗೆ ಚಾರ್ಜರ್ ಅಪ್ಪ ಮುಗೀತದೆ ಎರಡೆರಡು. ಇದೆಲ್ಲ ಸುಮ್ಮನೆ ಎಕ್ಸ್ಕ್ಯೂಸಸ್ ಆಯಿತಾ. ನನಗೆ ನಿಜವಾಗಿ ಸಹ ಉದಾಸೀನವೇ ಮಾಡಲಿಕ್ಕೆ, ಸತ್ಯ ಹೇಳ್ತೇನೆ. ಇದೊಂದು ಎಕ್ಸ್ಕ್ಯೂಸಸ್ ನನಗೆ ನಾನೇ ಕೊಟ್ಟುಕೊಳ್ಳೋದು. ನನಗೆ ಶೇಮ್ ಆಗ್ತಾ ಉಂಟು. ಖಂಡಿತ ನಾನು ಮಾಡ್ತೇನೆ ತುಳು ವ್ಲಾಗಲ್ಲಿ ಸಹ ಬರ್ತೇನೆ ನೆಕ್ಸ್ಟ್ ಸ್ಯಾಟರ್ಡೇ. ನೋಡಿ, ವೆಯ್ಟ್ ಮಾಡಿ. ಸೊ ನಾಚಿಕೆ ಆಗ್ತದೆ, ಯಾಕೆಂದರೆ ಈಗಷ್ಟೇ ನಾನು ಹೇಳಿದೆ ಹೀಗೆ ನಾವು ಮಾಡಬೇಕು ಅಂತ. ಪುನಃ ನನಗೆ ನಾನೇ ಎಕ್ಸ್ಕ್ಯೂಸಸ್ ಕೊಡ್ತಾ ಇದ್ದೇನೆ. ಫೋನಲ್ಲಿ ಚಾರ್ಜ್ ನಿಲ್ಲೋದಿಲ್ಲ, ಫೋನಲ್ಲಿ ಸ್ಟೋರೇಜ್ ಫುಲ್ಲು, ನನಗೆ ಪುರ್ಸೋತಿಲ್ಲ. ಇದೆಲ್ಲ ಆಕ್ಸೆಪ್ಟೇಬಲ್ ಅಲ್ಲ. ಸೊ ನೋಡಿ, ನೀವು ಸಹ ಇಂತಹ ಎಕ್ಸ್ಕ್ಯೂಸಸ್ ಎಲ್ಲ ಕೊಡಬೇಡಿ ಲೈಫಲ್ಲಿ. ನಿಮಗೆ ಏನು ಮಾಡಬೇಕು ಅನ್ನೋದಕ್ಕೆ ನಾವೇ ದಾರಿಯನ್ನು ಕಂಡುಕೊಳ್ಬೇಕು ಹೊರತು ನಮಗೆ ಬೇರೆ ಯಾರು ಸಹ ಬರೋದಿಲ್ಲ. ನಮ್ಮ ಒಟ್ಟಿಗೆ ಎಲ್ಲರೂ ಸಹ ಇದ್ದಾರೆ,
ಅವರ ಒಂದು ಎನರ್ಜಿ ಸಹ ನಮಗೆ ಹೆಲ್ಪ್ ಆಗ್ತದೆ. ಬಟ್ ಕೆಲಸ ನಮ್ಮದಾಗಬೇಕು, ಥಾಟ್ ನಮ್ಮದಾಗಬೇಕು. ಅದಕ್ಕೆ ಪೂರಕವಾಗಿ ನಮ್ಮ ಒಟ್ಟಿಗಿರುವವರ ಸಹಾಯ ಸಹ ಅದಕ್ಕೆ ಸೇರಿ ಬರ್ತದೆ. ಅವರಿಗೆ ಸಹ ನಮಗೆ ಸಹ ಗೊತ್ತಿಲ್ಲದ ಹಾಗೆ ಅಂದರೆ ಹಲವಾರು ಫೋರ್ಸಸ್ ನಮ್ಮ ಸಕ್ಸಸ್ಸಲ್ಲಿ ಇನ್ಕ್ಲೂಡ್ ಆಗಿಕೊಂಡಿರ್ತದಂತೆ. ಹಾಗಾಗಿ ನಾವು ಎಲ್ಲರಿಗೆ ಸಹ ಕೃತಜ್ಞತೆ ಸಲ್ಲಿಸ್ತಾ ಇರಬೇಕಂತೆ. ನಮ್ಮ ಈ ಒಂದು ಏನೋ ಒಂದು ಅಚೀವ್ ಮಾಡುವಂತಹ ಭರದಲ್ಲಿ ನಾವು ನೋಡಿ ನಮಗೆ ಬಂದಂತಹ ಈ ಫೋರ್ಸ್ಗಳು ಇದನ್ನೆಲ್ಲ ನಿರ್ಲೆಕ್ಟ್ ಅಂದರೆ ಇಗ್ನೋರ್ ಮಾಡಿಕೊಂಡು ನಾವು ಪುನಃ ಲೇಸಿಯಾಗಿ ಬಿಟ್ಟರೆ ಇದರಿಂದಾಗಿ ಅವರಿಗೆ ತುಂಬ ಬೇಸರ ಆಗ್ತದೆ. ಅವರ ಎನರ್ಜಿಸ್ ಎಷ್ಟು ನಾವು ಸ್ಪಾಯ್ಲ್ ಮಾಡಿದೆವು ಅಲ್ವಾ. ಸೊ ನಾವು ಎಲ್ಲರಿಗೆ ಸಹ ಕೃತಜ್ಞತೆ ಸಹ ಹೇಳಬೇಕು, ಅವರಲ್ಲಿ ನಾವು ಸಾರಿ ಸಹ ಕೇಳಬೇಕು, ಮತ್ತು ಅವರಿಗೆ ಪ್ಲೀಸ್ ನನ್ನೊಟ್ಟಿಗೆ ಒಂದು ಸಹಕರಿಸಿ ಅಂತ ಹೇಳಿ ನಾವು ನಮ್ಮ ಅಂತರಂಗದಿಂದ ಅವರಲ್ಲಿ ಸಹ ಕೇಳಿಕೊಳ್ಬೇಕು. ಸೊ ಇದು ಒಂದು ದೊಡ್ಡ ಒಳ್ಳೆಯ ವಿಷಯ. ನಾವು ನೋಡಿ ಓಂ ನಮಃ ಶಿವಾಯ, ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹೇಳುವುದೆಲ್ಲ ಇದೆ. ಎಲ್ಲರಿಗೆ ಸಹ ನಾವು ಅಂದರೆ ದೇವರು ಅನ್ನುವಂತಹ ಒಂದು ವಿಷಯ ಆತ್ಮ ಅಂದರೆ ನಮ್ಮ ಆತ್ಮ ಸಹ ಒಂದೇ, ನಿಮ್ಮ ಆತ್ಮ ಸಹ ಒಂದೇ. ನಾವು ನೋಡಲಿಕ್ಕೆ ಮಾತ್ರ ಬೇರೆ ಬೇರೆ ಅಲ್ವಾ. ಹಾಗಾಗಿ ಯಾರನ್ನು ಸಹ ನಾವು ನಮ್ಮಿಂದಾಗಿ ಕಷ್ಟಕ್ಕೆ ಒಳಗಾಗುವ ಹಾಗೆ ನಾವು ಮಾಡಬಾರ್ದು. ನಾವು ದೃಢವಾಗಿದ್ದರೆ ಇನ್ನೊಬ್ಬರಿಗೆ ತೊಂದರೆ ಆಗೋದಿಲ್ಲ. ಸೊ ಇಷ್ಟು ಹೇಳಿಕೊಂಡು ವ್ಲಾಗ್ ಎಂಡ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಟೇಕ್ ಕೇರ್. ಹಾಗೆ ನಾನು ಹೇಳಿದ್ರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಇರ್ಬೋದು, ಅಂದರೆ ದೊಡ್ಡ ಒಂದು ಸ್ಕಾಲರ್ ಅಲ್ಲ, ಫಿಲಾಸಫಿ ಮಾತಾಡಲಿಕ್ಕೆ ನನಗೆ ಬರೋದು ಸಹ ಇಲ್ಲ. ನನ್ನದೇ ಒಂದು ಥಾಟ್ ಪ್ರೊಸೆಸ್ ನಿಮ್ಮ ಜೊತೆಗೆ ಶೇರ್ ಮಾಡಿಕೊಂಡದು. ಅದರಲ್ಲಿ ಸ್ವಲ್ಪ ಗುಣಮಟ್ಟ ಎಲ್ಲ ಕಡಿಮೆ ಇರಬಹುದು. ಸೊ ನೀವು ಅದನ್ನೆಲ್ಲ ಸುಧಾರಿಸಿಕೊಂಡು ಹೋಗ್ತೀರಲ್ಲ, ಯಾವಾಗಲೂ ನನಗೆ ಆ ಥರದಲ್ಲಿ ಸಪೋರ್ಟ್ ಮಾಡಿದ್ದೀರಲ್ಲ ನೀವು, ಹಾಗೆ ಇವತ್ತು ಸಹ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೇನೆ. ಸೊ ಮತ್ತೆಂತ ಹೇಳಿದರೆ ಅಷ್ಟೇ, ವಾರಿಜ ಒಂದು ಒಳ್ಳೆಯ ದಿವಸದಲ್ಲಿ ಕರು ಹಾಕಲಿ ಅಂತ ಎಕ್ಸ್ಪೆಕ್ಟ್ ಮಾಡುವ, ಪ್ರೇ ಮಾಡುವ. ಒಂದು ಹೆಣ್ಣು ಕರು ಹಾಕಲಿ ಅವಳು. ನಮ್ಮ ಹಟ್ಟಿಯಲ್ಲಿ ವೃಂದನೇ ಒಂದು ಹೆಣ್ಣು ಕರು, ಮತ್ತು ಇಲ್ಲಿವರೆಗೆ ಯಾವುದು ಸಹ ಹೆಣ್ಣು ಕರು ಆಗಲೇ ಇಲ್ಲ. ಸೊ ಒಳ್ಳೆಯ ಆರೋಗ್ಯ ರೀತಿಯಲ್ಲಿ ಅವಳಿಗೂ ತೊಂದರೆ ಆಗದ ಹಾಗೆ ಕರು ಸಹ ಒಳ್ಳೆಯ ರೀತಿಯಲ್ಲಿ ಆಗುವ ಹಾಗೆ ಆಗಲಿ. ಹಾಗೆ ಮತ್ತು ಇವತ್ತು ನೋಡಿ ಫುಲ್ಲು ಕ್ಲೌಡಿ ವೆದರ್ ಉಂಟು. ನನ್ನ ಮುಖ ಫುಲ್ಲು ಡಾರ್ಕ್ ಬರ್ತಾ ಉಂಟು. ಈ ಒಂದು ವಿಷಯ ಹೇಳಲಿಕ್ಕೆ ನಾನು ಇದು 4ನೇ ಬಾರಿ ವಿಡಿಯೋ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಟೇಕ್ ಕೇರ್, ಬಾಯ್ ಬಾಯ್, ಸ್ಟೇ ಹ್ಯಾಪಿ, ಹೆಲ್ದಿ ಆ್ಯಂಡ್ ಫಿಟ್. ಜೈ ಶ್ರೀರಾಮ್.